ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ಭದ್ರಾ ನದಿಯ ತಟದಲ್ಲಿರುವ ಗುರಿಕಟ್ಟೆಬೈಲ್ ಶ್ರೀ ಚಾಮುಂಡೇಶ್ವರಿ ನಾಗ ಹಾಗೂ ಪರಿವಾರ ದೇವತೆಗಳ ನೂತನ ದೇವಸ್ಥಾನ ಲೋಕಾರ್ಪಣೆ ಮಹೋತ್ಸವ ಸಂಭ್ರಮದಿಂದ ಜರುಗಿತು. ಭಕ್ತರ ಸಹಕಾರದಿಂದ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ದೇವಸ್ಥಾನವನ್ನು ಬಾಳೆಹೊನ್ನೂರು ಡಾಕ್ಟರ್ ರಂಭಾಪುರಿ ಜಗದ್ಗುರುಗಳು ಲೋಕಾರ್ಪಣೆ ಮಾಡಿದರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಫಲಸಮರ್ಪಣೆ, ಮಹಾಗಣಪತಿ ಹೋಮ, ಶ್ರೀ ಚಾಮುಂಡೇಶ್ವರಿ, ನಾಗದೇವರು ಮತ್ತು ಪರಿವಾರ ದೇವತೆಗಳ ಪ್ರತಿಷ್ಠಾಪನೆ ಸೇರಿದಂತೆ ಅನೇಕ ವಿಧಿವಿಧಾನಗಳು ನಡೆದವು. ನಾನು ಕಾರ್ಯಪಾಲಿಸುವುದೇ ಎಲ್ಲ ಸಂತಂತ ಖರ್ಚು